ಕುತ್ತಾರು ಗಾಣದ ಕೊಟ್ಯ ಶ್ರೀ ಗಾಣದೇವಿ ದೇವಸ್ಥಾನದ ಸುರುತ ವರ್ಷದ ಪ್ರತಿಷ್ಠಾ ಮಹೋತ್ಸವ ಕೊರೋನಾದ ಹತ್ರ ಈ ಸರ್ತಿಲ ಸರಳವಾದ ನಡತನದು. ಅರ್ಚಕರು 300 ಶ್ರೀ ಶ್ರೀಧರ್ ಭಟ್ರನ ಪೌರೋಹಿತ್ಯಡು ಗಣಹೋಮದ ಧಾರ್ಮಿಕ ವಿಧಿಗಳು ನಡೆತನದು. ಅವರದು ಬೊಕ್ಕ ಪರ್ವ ಬಳಸದು ಮಹಾಪೂಜೆ ನಡೆತನದು. ಶ್ರೀ ಪಂಚಂದಾಯ ಬಂಟ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಶ್ರೀ ರವೀಂದ್ರನಾಥ್ ಪೂಂಜಾ, ಶ್ರೀ ಪಂಚಂದಾಯ ದೇವಸ್ಥಾನದ ಶ್ರೀ ಬಾಲಕೃಷ್ಣ ಮೂಲ್ಯ, ಗಾಣಿಗ ಸಮಾಜದ ನೇತಾರೆ ಶ್ರೀ ನಾಗೇಶ್ ಕಲ್ಲಡ್ಕ, ಸಮಿತಿದ ಅಧ್ಯಕ್ಷರು ಶ್ರೀ ಗಣೇಶ್ ಟೈಲರ್, ಕಾರ್ಯದರ್ಶಿ ಶ್ರೀ ಪ್ರವೀಣ್ ಕುತ್ತಾರ್ ಮುತಾಲ್ಕಿಡಿತ್ತೇರು. ಶ್ರೀ ನಾಗೇಶ್ ಕಲ್ಲಡ್ಕ ಗಾಣದ ಕೊಟ್ಟಿದ ಬಗೆಡೆ ತೆರಿಪಾಯರು. ಕರಿನ ಸರ್ತಿಲ ಕೊರೋನಾದ ದಾತ್ರ ಕಾರ್ಯಕ್ರಮ ನಡಪಾಯರಾತಿಜಿ ಈ ಸರ್ತಿ ಸರಳವಾದ ಸುರುತ ವರ್ಷದ ಕಾರ್ಯಕ್ರಮ ನಡಪಾದ. ಗಾಣದ ಕೊಟ್ಯ ಪ್ರತಿಯೊಂಜಿ ಗಾಣಿಗೆರೆಗಳ ಸಂಬಂಧಿ ಸಾಯಿನ ಒಪ್ಪಂಡದ ಸಮಿತಿದ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಕುತ್ತಾರ್ ತೆರಿಪಾಯರು. ಗಾಣದ ಕೊಟ್ಯ ಗಾಣದೇವಿ ದೇವಸ್ಥಾನ ಕುತ್ತಾರ್ ಒಂದು ಗಾಣದ ಕೊಟ್ಯ ಕಳೆದ ವರ್ಷಲ ಎಂಗ್ಲನ ಕೊರೋನಾ ವೈರಸ್ ಹತ್ರವಾದ ಎಂಗ್ಲಿಗೆ ಗಾಣದ ಕೊಟ್ಯದ ಈ ಒಂದು ಕಾರ್ಯಕ್ರಮ ಎಂಗ್ಲಿಗೆ ಮನ್ಪೇರೆ ಆತಿಜಿ ದಯವನ್ನಾಗ ಕೊರೋನಾದ ಆದ್ರ ಅನ್ನಲ್ಲ ಈ ಸರಿ ಎಂಗ್ಲನ ಗಾಣದ ಕೊಟ್ಯ ಈ ಸರಿ ಸಾಂಕೇತಿಕವಾದ ಈ ವರ್ಷ ಎಂಗ್ಲ ಪ್ರಥಮ ವರ್ಷವಾದ ಎಂಗ್ಲಿ ಕಾರ್ಯಕ್ರಮ ಗಾಣದ ಕೊಟ್ಯಮಂತ ಆ ಗಾಣದ ಕೊಟ್ಯದ ಸಾಂಕೇತಿಕವಾದ ಒಂದೇ ಜನ ಸೇರಿದ ಎಂಗ್ಲ 300 ಭಟ್ರೇನ ನೇತೃತ್ವಡಾದ ಇನ್ನು ಕಾಂಡೆ ಹೋಮ ಅಂಚನೆ ಪರ್ವ ಬಳಸೋಣ ಅಂಚಿನ ಕಾರ್ಯಕ್ರಮ ಇತ್ತಂದ್ರೆ ಈ ಒಂಜಿ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಇತ್ತೇರಿ ರವೀಂದ್ರನಾಥ್ ಪೂಂಜೇರ್ಲ ಅಂಚನೆ ಎಂಗ್ಲ ಈ ಗ್ರಾಮದ ಬಾಲಕೃಷ್ಣ ಮೂಲೆನೆಲ್ಲ ಅಂಚನೆ ಎಂಗ್ಲ ಗಾಣಿಗ ಸಮುದಾಯದ ನಾಗೇಶ್ ಕಲ್ಲಡ ನೀರು ಉಪಸ್ಥಿತಿ ಉಳ್ಳೇರಿ ದಯಪನ್ನಾಗ ಇನಿ ಮಸ್ತ್ ನಂಗೆ ಖುಷಿ ಆಗುಂಡು ಗಾನದ ಕೊಟ್ಯ ಪ್ರಥಮವಾದ ಎಂಗ್ಲು ಕುತ್ತಾಡು ಒಂಜಿ ವಿಶೇಷವಾದ ಗಾನದ ಕೊಟ್ಯ ಪ್ರತಿ ಒಂಜಿ ಗಾಣಿಗೆರೆಗಳ ಒಂದು ಸಂಬಂಧವೇನ ಗಾನದ ಕೊಟ್ಯ ಇನಿ ಎಂಕುಲ ಮುಲ್ಪ ಗಾನದ ಕೊಟ್ಯ ಇನ್ನದ ಬಕ್ಕ ಇಡೋಲಿ ಬಾಗೋಡ್ಲ ಒಂಜಿ ಗಾನದ ಕೊಟ್ಯ ಅಂದ್ರೆ ಇನ್ನು ಅವತ್ತಂದೆ ನಮ್ಮ ಉಳೈ ಬೆಟ್ಟದ ಗ್ರಾಮಡ್ಲ ಒಂಜಿ ಗಾನದ ಕೊಟ್ಯ ಒಂದು ನನಾತ್ ಗಾನದ ಕೊಟ್ಯದ ಸೇವೆ ಚಟುವಟಿಕೆಯನ್ನು ಮನ್ಪೆರ ಜನಕ್ಲೆಗೆ ಮಾತಾಯ್ತ ಏರು ಮಾತು ಅಂದುಲ್ಲೆರ ದುದುರ್ಬೋದು ಮನ್ಪಾಡು ಪನೊಂದು ಅವಕಾಶಕ್ಕೂ ಧನ್ಯವಾದ.